ಹಲವು ರೀತಿಯ ನಾಟಕೀಯ ವಿದ್ಯಮಾನಗಳ ಬಳಿಕ ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳು ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವುದರೊಂದಿಗೆ ಸುದೀರ್ಘವಾದ 40 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ ಯುಡಿಎಫ್ ಜನಪ್ರತಿನಿಧಿಗಳಿಗೆ ಆಡಳಿತ ಚುಕ್ಕಾಣಿ ಯಾರಿಗೂ ಶಾಶ್ವತ ಅಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 15ನೇ ವಾರ್ಡಿನಲ್ಲಿ ಸ್ವತಂತ್ರವಾಗಿ ನಿಂತು ಜನಮನ ಗೆದ್ದು ಗೆಲುವನ್ನು ಪಡೆದ ಜೀನ್ ಲವಿನಾ ಮೊಂತೆರೋ ಪಂಚಾಯತ್ ಅಧ್ಯಕ್ಷೆಯಾಗಿ ಹಾಗೂ ಲೀಗ್ನ ಭದ್ರಕೋಟೆಯಲ್ಲಿ ಲೀಗ್ನ ವಿರುದ್ಧ ಸ್ವತಂತ್ರವಾಗಿ ನಿಂತು ಗೆಲುವನ್ನು ಪಡೆದ ರಫೀಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಪದವಿಗೆ ನಡೆದಂತಹ ಚುನಾವಣೆಯಲ್ಲಿ 6 ಬಿಜೆಪಿ ಸದಸ್ಯರು ಹಾಗೂ 2 ಸ್ವತಂತ್ರ ಸದಸ್ಯರ ಮತದಾನದಿಂದ ಜೀನ್ ಲವಿನಾ ಮೊಂತೆರೋ 9 ಮತಗಳ ಅಂತರದಲ್ಲಿ ಗೆಲುವನ್ನು ಪಡೆದರು. ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ ರಫೀಕ್ 11 ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಬಿಜೆಪಿಯ ಯಾದವ್ ಬಡಾಜೆ ಕೇವಲ 6 ಮತಗಳಲ್ಲಿ ತೃಪ್ತಿಪಟ್ಟರು. ಇಲ್ಲಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಜೀನ್ ಲವಿನಾ ಮೊಂತೆರೋ ಸೇರಿದಂತೆ ಇತರ 3 ಇಲ್ಲಿ ಕೂಡ ಮತವನ್ನ ಯಾರಿಗೂ ಚಲಾಯಿಸದೆ ಮೌನವನ್ನ ಪಾಲಿಸಿದ್ರು. ಅಧ್ಯಕ್ಷರನ್ನ ಬೆಂಬಲಿಸಿದ ಬಿಜೆಪಿಗೆ ಮತ ಚಲಾಯಿಸದೆ ತಟಸ್ಥರಾದ ನೂತನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೋ ಅವರ ನಡೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನನಗೆ ಮತ ಹಾಕಿದಂತ ತಮಗೆಲ್ಲರಿಗೂ ನನ್ನ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಓಟ್ ಹಾಕಲಿಲ್ಲ ಅಂತೇಳಿ ನನಗೇನು ಬೇಜಾರಿಲ್ಲ. ಇದೊಂದು ಪ್ರಾಸೆಸ್, ಒಂದು ಇಲೆಕ್ಷನ್ ಪ್ರಾಸೆಸ್. ಒಬ್ಬರಿಗೆ ಒಬ್ರು ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಮತ್ತೊಬ್ರು ಇಷ್ಟ ಆಗ್ತಾರೆ. ಸೊ ಹಾಗಾಗಿ ನಿಮಗೆ ಸಮೇತ ಈ 5 ವರ್ಷದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ನನ್ನ ವಾರ್ಡು ಇಂಪ್ರೂವ್ ಆಗಬೇಕು, ನನ್ನ ವಾರ್ಡು ಅಭಿವೃದ್ಧಿ ಆಗಬೇಕು, ನನ್ನ ವಾರ್ಡಿನಲ್ಲಿ ಇರುವಂತಹ ಸಮಸ್ಯೆಗಳು ದೂರ ಆಗಬೇಕು ಅಂತ ಹೇಳುವಂತ ಒಂದು ಉದ್ದೇಶ ಇದ್ದೇ ಇದೆ ಅಲ್ವಾ.